ಮಂಗಳೂರಿನ ಕ್ಯಾಥೋಲಿಕ್ ಸಭಾದ ವತಿಯಿಂದ ಬಡವರಿಗೆ ಮನೆ ನಿರ್ಮಾಣ ಹಾಗೂ ದುರಸ್ತಿಗೆ ಧನ ಸಹಾಯ ಹಂಚಿಕೆ ಕಾರ್ಯಕ್ರಮವನ್ನು ಡಿಸೆಂಬರ್ 17ರಂದು ನಗರದ ಬಿಷಪ್ ಹೌಸ್ ಸಭಾಂಗಣದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ವಂದನೀಯ ಪೀಟರ್ ಪೌಲ್ ಸಲ್ಡಾನ್ ರವರ ಸಮಕ್ಷಮದಲ್ಲಿ ಆಯೋಜಿಸಲಾಗಿದೆ ಅಂತ ಮಂಗಳೂರಿನ ಕ್ಯಾಥೋಲಿಕ್ ಸಭಾದ ಸಂಚಾಲಕರಾದ ಅನಿಲ್ ಲೋಬೋ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಎಪಿಸ್ಕೋಪಲ್ ಸಿಟಿ ವಲಯದಲ್ಲಿ 11 ಚರ್ಚ್ಗಳ ವ್ಯಾಪ್ತಿಯಲ್ಲಿ ಬರುವ 16 ಮನೆಗಳಿಗೆ ಹೊಸ ಮನೆ ಕಟ್ಟಿಕೊಡುವ ಹಾಗೂ ದುರಸ್ತಿ ಕಾರ್ಯಕ್ಕೆ ಸುಮಾರು 13,20,000 ನಗದನ್ನು ಹಂಚಿಕೊಡಲು ನಿರ್ಧರಿಸಲಾಗಿದೆ ಅಂತ ಮಾಹಿತಿ ನೀಡಿದರು. ಡಿಸೆಂಬರ್ 17 ಮಂಗಳವಾರ ಸಂಜೆ 5 ಗಂಟೆಗೆ ಎಲ್ಲರಿಗೆ 16 ಜನರ ಮನೆಗಳಿಗೆ ನಾವು ಇದರ ಅಮೌಂಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೈತರು ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ್ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಂತರ 2014ನಲ್ಲಿ ನಮ್ಮ ಕಥೋಲಿಕ ಎಪಿಸ್ಕೋಪಲ್ ಡೀನರಿಗೆ ಆಧ್ಯಾತ್ಮಿಕ ನಿರ್ದೇಶಕರಾಗಿ ಜೆ.ಬಿ. ಕ್ರಾಸ್ತರ್ ಅವರಿದ್ದರು. ಈಗ ಅವರು ನಮ್ಮ ಈ ವಲಯದ ಆಗಿದ್ದಾರೆ. ಆದ್ದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಇರುವರು. ಈ ಸಂದರ್ಭ ಮಂಗಳೂರಿನ ಕ್ಯಾಥೋಲಿಕ್ ಸಭಾದ ಆಧ್ಯಾತ್ಮಿಕ ನಿರ್ದೇಶಕರಾದ ವಂದನೀಯ ಫಾದರ್ ಅಕ್ವಿನ್ ನೊರೊನ್ನ, ಅಧ್ಯಕ್ಷ ಪೆಟ್ರಿಕ್ ಡಿಸೋಜಾ, ಕಾರ್ಯದರ್ಶಿ ನೋರಿನ್ ಪಿಂಟೋ ಉಪಸ್ಥಿತರಿದ್ದರು.